ಚಿಕನ್ ಸುಕ್ಕ ರೆಸಿಪಿಗೆಲ್ಲ ತಯಾರಾಗಿದೆ, ನೋಡ್ಬೋದು ಇಲ್ಲಿ. ನೀರುಳ್ಳಿ ರೆಡಿಯಾಗಿದೆ, ಟೊಮೆಟೊ ಉಂಟು, ಮತ್ತೇನು ಒಂದೇನೆ ಕೊತ್ತಂಬರಿ ಸೊಪ್ಪು ಮತ್ತು ಸಾಸಿವೆ, ಬೆಳ್ಳುಳ್ಳಿ, ಮತ್ತು ಜಿಂಜರ್ ಗಾರ್ಲಿಕ್, ಮತ್ತು ಚಿಕನ್ ಸುಕ್ಕ ಹುಡಿ ಮಸಾಲೆ. ಇದು ರೆಡಿಮೇಡ್ ಆಗಿ ಸಿಗ್ತದೆ ಅಂಗಡಿಯಲ್ಲಿ, ಅದು ನಮ್ಮಲ್ಲಿ ಒಬ್ಬರು ಮಾಡಿ ಕೊಡ್ತಾರೆ. ಹೌದಾ? ಕೋಳಿ ಸಹ ರೆಡಿಯಾಗಿದೆ ನೋಡ್ಬೋದು. ಈಗ ತುಪ್ಪ ಹಾಕ್ತಿದ್ದಾರೆ. ಮೊದಲಿಗೆ ತುಪ್ಪ, ಫಸ್ಟಿಗೆ ತುಪ್ಪ ಬಾರ್ದಿರು, ಅವೆರ್ದು ಬಕ್ಕ ಆನಿಯನ್ ಹಾಕಿದ್ರು, ಆನಿಯನ್ ಪಾರ್ದ ತುಪ್ಪ ಆದಮೇಲೆ ಆನಿಯನ್ ಹಾಕೋದು, ನೀರುಳ್ಳಿ, ಇಲ್ಲ ಏನು ಮಾಡೋದು, ಇದು ಹಾಕಿದ್ದೇವೆ ನಾವು, ಬೆಳ್ಳುಳ್ಳಿ ಹಾಕಿದ್ದೇವೆ. ಈಗ ಬೆಳ್ಳುಳ್ಳಿ ಐದು ತುಳುತೇನೆ ಹಾಕ್ತೇವೆ. ಬೆಳ್ಳುಳ್ಳಿ ಸಾಸಿವೆ, ಅವು ಸಾಸಿವೆ ಫಸ್ಟ್ ಮಾಡಿ ಹೊಡಿಸ್ತದೆ, ಖಾರ ಹೊಡು, ಕುಕ್ಕರ್ ಇವರೇ ನೋಡ್ಬೋದು. ಇವರ ಹೆಸರು ರಾಜೇಶ್ ಅಂತ, ಮೆರ್ನಾಪುದರ್ ರಾಜೇಶ್ ಬಂದು. ಜಿಂಜರ್ ಗಾರ್ಲಿಕ್, ಇದು ಜಿಂಜರ್ ಗಾರ್ಲಿಕ್ ಈಗ ಹಾಕ್ಲಿಕ್ಕಲ್ಲ, ಆದ್ರೂ ಒಂದು ಪ್ಯಾಕೆಟ್ ನಾವು ಹಾಕುದು. ನಮ್ದು ಇದು ಊರಿನ ಟೈಪ್, ಹೋಟೆಲ್ನಾಗಲ್ಲ ನಮ್ದು, ಸಾದಾ ಊರಿನ, ನಮ್ದು ಹಳ್ಳಿ ಸೈಡ್ ಇದ್ದು ಒಳ್ಳೆದಾಗ್ತದೆ. ಬಾಯಲ್ಲಿ ನೀರು ಬರಬೇಕು, ನೋಡುವವರಿಗೂ ಮಾಡುವವರಿಗೂ. ಟೊಮೆಟೊ ಹಾಕಿದ್ದಾರೆ ಈಗ. ಇದು ಟೊಮೆಟೊ ಆಯ್ತು, ಕರಿಬೇವು, ಹುಲ್ಲುಡು ಬನ್ಪಿನಿ, ಬೇಸೊಪ್ಪು ದೆಕ್ಕಿಂದ ಎಡ್ಡೆ ಹಾಪುದು. ಹಳ್ಳಿದಾಗಲಿ ಎಂಕ್ ದೆಕ್ಕೆ ರಜ್ಜಿ ಡೈರೆಕ್ಟ್ ಬ್ಯಾಟ್ರಿ ಇದೊಟ್ಟು ಕೊಯ್ಪಿನ ಎಂಕಲ್ ಪಾಡು ಲೈವ್ ಎಂಕಲ್ಲ ಏನಾಯ್ತು ನಾವು ರೆಡ್ ಚಿಲ್ಲಿ ಏನೇ ಖಾರ ಕೋರಿ ಪಾಡೋದಿಲ್ಲ, ಕೋರಿ ಮಂಜಲ್ ದೊಡಿ ಮಂಜಲ್ ದೊಡಿ ಸ್ವಲ್ಪ ಹಾಕುವ ಮೇಲೆ ನೀರು ಪಾಡೋದು ಅಂತ ಕೋರಿ ಪಾಡೊಂದು ತುಳಿ ಸುಕ್ಕ ಮಲ್ಪೇರಿ ಎತ್ತು ಜನ ಮಾರಿ ಮಲ್ಪೋದು ಹೊರ ಪಾಟಾಡಿ ನೀರು ಬರ್ದು ಈಗ ಹೊಡಿತೀವಿ. ಅರ್ಶಿನ ಮಸಾಲ ಇಡಲ್ಲ ಅರ್ಶಿನ ಏನು ಮಂಜಲ್ ಬಡಿ ಅರಿಶಿನ ಹೊಡಿ ಹಾಕಿದ್ದಾರೆ, ಮಂಜಲ್ದ ಪುಡಿ, ನೀರು ಪಾಡು ಅವು ಜಿಜಿ ಅವು ಬಕ್ಕ ಇತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ನನ್ನ ಮುಂಚಿದ ಬಾಡಿ ಬಾಂಡ ಕಾರಡ್ ನನ್ನ ಮುಂಚಿನ ಉಪ್ಪು ಹಾಕಬೇಕು, ಸ್ವಲ್ಪ ಟೇಸ್ಟಿಗೆ ತಕ್ಕ ಉಪ್ಪು, ರುಚಿಗೆ ತಕ್ಕ ಉಪ್ಪು. ರುಚಿಗೆ ಜಾಸ್ತಿ ಹಾಕ್ಲಿಕ್ಕಿಲ್ಲ, ಬೇಕಾದ್ರೆ ಮತ್ತೆ ಹಾಕ್ಬೋದು, ಚಪ್ಪೆ ಇದ್ರೆ ಹಾಕಿದ್ರೆ ಆಯ್ತು. ಅರ್ಧ ಕೋರಿ ಬಿಟ್ಟ ಬೈಯ ಮತ್ತನು ಅಂತೆ ಬೈದಿದ್ದಿಲ್ಲ ಅಡೆಗೆ ಬಿದ್ದಿಲ್ಲ ಕೈಲಿ ಪಾಡು ಅಂತ ಬೈಯರು ಫಸ್ಟ್ ಮುರ್ಕದ್ದು ಬೊಕ್ಕ ಪಾಡು ನಜ್ಜಿನ ತಾರಾಯ್ತು ಸ್ಮೆಲ್ ಬರ್ತದೆ. ಚಿಕನ್ ಸುಕ್ಕ ಒಂದೇ ಫಸ್ಟ್ ಟೈಮ್ ಒಂದು ಸೆಕೆಂಡ್ ಟೈಮ್ ಲಾಕ್ಡೌನ್ ಮೆರ್ನಾಪುದರ್ ದೈನಂದೇರ್ ಬಂದು, ಮೆರ್ನಾಪುದರ್ ಅಶಕೇರ್ ಬಂದು, ಅರ್ನಪುದರ್ ನೆನ ಫೋನ್ ಮಾಡಿ ಅಭಿಜಿತ್ ಕುಮಾರ್, ಒಂದು ರಾಜೇಶ್ ನಮ್ಮ ಕುಕ್ಕರ್
ಲಾಸ್ಟಿಗೆ ನಿಕ್ಕಾರ ಎಂಕಲ್ ಒಂದೇರು ಒಂದು ಇಲ್ಲದ ಓನರ್ ಎಂಕಲ್ ಒಂದು ಓನರ್ ಅರೆ ನೀ ಏನ ಅರ್ನ ವ್ಯವಸ್ಥೆ ವ್ಯವಸ್ಥೆ ಬರ ಅರ್ನ ಕಡೆ ಪೂರ ಅರ್ಲಕ್ಕ ಅರ್ನ ಸ್ಪಾನ್ಸರ್ ತೆಂಗಿನ ಏನಿ ತೆಂಗಿನ ತುರಿ ಮಾರಿ ತೆಂಗಿನಕಾಯಿ ಕನ್ನಡ ತೆಂಗಿನ ತುರಿ ತಾರೆ ಪಾಡೊಂದು ಅಂತೆ ಅಂತೆ ಬೈತೆ ಈ ಕಡೆ ಕೋರಿ ಬೈತೆ ಈ ಕಡೆ ತಾರೆ ಪಾಡ ತೆಂಗಿನ ತುರಿ ಲಾಸ್ಟ್ ಕೊಂಚೂರ್ದಿಲ್ಲ ಆಯ್ತಾ ಮಸಾಲ ಪಾಡ್ನ ಕೊಂಚೂರು ಲಾಸ್ಟ್ ಕೊಂಚೂರ್ದಿಲ್ಲ ಫೈನಲಿ ಚಿಕನ್ ಸುಕ್ಕ ರೆಡಿ ಆಗ್ತಾ ಉಂಟು ಚಿಕನ್ ರೆಸಿಪಿ ಫೈನಲಿ ರೆಡಿ ಒಂಬತ್ತು ಎಂಕಲ್ನ ಚಿಕನ್ ಸುಕ್ಕ ನಮ್ಮ ಐಕು ಹೋರಾಡಿದಿನಾರ ಮೇರು ರಾಜೇಶ್ ಅಶೋಕ್ ಇಸೆ ಬತ್ತೀರಿ ಎಂಕಲ್ನ ತಂಡದ ಪ್ರಧಾನ ಅಭ್ಯರ್ಥಿ ಎಂಕಲ್ನ ನೆಕ್ಸ್ಟ್ ಹರ್ಷರಾಜ್ ಒಂದು ಮೇರು ಕೃತಿಕ್ ಕಬಾಬ್ ಸ್ಪೆಷಲಿಸ್ಟ್ ಮೇರು ಕೃತಿಕ್ ಪೂಜಾರಿ 6 ಕೋರಿಕೊಣೋ ದಿನಾರ ಹಂಚಿದಾರ ಮೇರು ಇಂಕಲ್ಲ ದಾಲ ಬೇಲೆ ಮಲ್ಪಂದ ವ್ಯಕ್ತಿ ಮೇರು ಕಾಲು ತಿಂಡ್ರೆ ಮಾತ್ರ ಸ್ಪಾನ್ಸರ್ ಪೂರ ಸ್ಪಾನ್ಸರ್ ರೈಸ್ ಎಲ್ಲ ರೆಡಿ ಆತಂತು ಅಲ್ಲಿ ಫೈನಲಿ ಕೊತ್ತಂಬರಿ ಸೊಪ್ಪು ಪಾಡೊಂದಿಲ್ಲ ಕೊತ್ತಂಬರಿ ಸೊಪ್ಪು ಪಾಡೊಂದಿಲ್ಲ ಲಾಸ್ಟ್ ಚಿಕನ್ ಸುಕ್ಕ ಇತ್ತೆ ಎಂಕಲವೇನು ಬಾಯಿ ಮುಚ್ಚಿ ದೀಪ 10 ನಿಮಿಷ ಬಿಡ್ದು ಅವೇನು ಕಲೆಪ ಲಿಂಬೆ ಬಿಡ್ತಾರೆ ತೂಪಿದಾಗಲ್ಲ ದಮ್ ಕೊರ್ಲಿ ಅಂತ ಫೈನಲ್ ಟಚ್ ಇಡ್ ಬರೋದಿಲ್ಲ ಒಗ್ಗರಣೆ ಮಾಡೋದಿಲ್ಲ ಲಿಂಬೆ ರಸ ಮಾಡೋದಿಲ್ಲ ಟೇಸ್ಟ್ ಫೈನಲಿ ಅದು ಲಿಂಬೆ ರಸ ಮಾಡೋದಿಲ್ಲ ಎಂಕಲು ಫೈನಲ್ ಟಚ್ ಬಿದ್ದಾಲ ಅಪ್ಪುಜಿ ಅಲ್ಲಿ ಫೈನಲ್ ಆಂಡ್ ಚಿಕನ್ ಸುಕ್ಕ ರೆಡಿ ಆಣೆ ಲಿಂಬೆದ ಸ್ಪಾನ್ಸರ್ ಮೇರೆ ಮಾಡ್ತೀವಿ ಸ್ಪಾನ್ಸರ್ ಅಷ್ಟೇ ಅಂತ ಗೊತ್ತಾಂಡು ಇಂಕಲ್ ನ್ಯೂಸ್ ಒತ್ತಂಡು ಫೈನಲಿ ಚಿಕನ್ ಸುಕ್ಕ ರೆಡಿ ಆಂಡ್ ಫೈನಲಿ ಚಿಕನ್ ಸುಕ್ಕ ರೆಡಿ ಆಂಡ್ ಡ್ರೈ ಫೈನಲಿ ಚಿಕನ್ ಸುಕ್ಕ ಅಂಡ್ ಪೂರ ಕುಲ್ದೆ ರೆಡಿ ಆದ ಬಂಡ್ಲಿ ಎಂಚಾತನ ತೂಗೋಡು ಬೆಗರ್ ಮಾರೆ ತೂಲೆ ಬೆಗರ್ ಪೂರ ಜೇದು ತಂಪವೇರಿ ಚಿಕನ್ ಸುಕ್ಕ ಎಂಚಾತ ನೀರ್ನ ಬಂಡ್ಲಿ ಚಿಕನ್ ಸುಕ್ಕ ಲಾಯ್ಕ ನನ್ನೆಲ್ಲ ತಿಂದಾತಿದ್ವಿ ಉರ್ದು ಬಂತೀರ ಬಕ್ಕರಿ ಬಂದ್ಬಿರಿ ಎಂಚಾತನ ಅಂತ ಕುಕ್ಕು ಮೇರೆ ತುಕ ಎಂಚ ಅನ್ಪಾರ ಕುಕ್ಕು ಅಂದ ಎಂಚಾತನ ತೂಗೋಡು ನಾನು ಡೈಲಾಗ್ ಲಾಸ್ಟ್ ಇಯರ್ ಬೇರೆ ಬದರೇನ ಚೇತನ್ ಲೈಟ್ ಅದು ನಾನು ಯಾರು ಪಬ್ಜಿ ಬಂದಿಲ್ಲ ಓಯ್ ದನಿಕಲ್ ಕೋರಿ ಬಸ ಇದ್ದೀನ ಬಂಡ್ಲಿ ಫೈನಲ್ ಅದು ಮೇರ್ ಅರ್ಷಿಯರ್ ನಮ್ಮ ಅರ್ಷಿಯರ್ ಪೂರ ಬಂಗ ಬಿಡ್ದು ಬೆಗರ್ ಸೀಂಟದ ಮಲ್ದೇರು ಏನಾತ ನನ್ನ ತೂದು ಫೈನಲಿ ಕಮ್ ಬ್ಯಾಕ್ ಫೈನಲಿ ಬಂತು